ಶತಕದತ್ತ ದಾಪುಗಾಲಿಡುತ್ತಿರುವ ಡೀಸೆಲ್ ದರ ಕೈಗೆ ಸಿಗದ ಸರ್ಕಾರ. ಡೀಸೆಲ್ ಸಹಾಯಧನ, ಹವಾಮಾನ ವೈಪರೀತ್ಯ, ಮತ್ಸ್ಯಕ್ಷಾಮ, ನೆಲ ಕಚ್ಚಿದ ರಫ್ತು ಮಾರುಕಟ್ಟೆ, ನಿರಂತರ ಕಾಡಿದ ಮಾರುಕಟ್ಟೆ ನಿರ್ಬಂಧ ಸಹಿತ ವಿವಿಧ ಸಂಕಟ, ಭವಿಷ್ಯ ಅನಿಶ್ಚಿತತೆಯ ನಡುವೆ ವರ್ಷದ ಮೀನುಗಾರಿಕೆ ಈ ಮಾಸಾಂತ್ಯಕ್ಕೆ ಕೊನೆಗೊಳ್ಳಲಿದೆ. ಆಗಸ್ಟ್ನಲ್ಲಿ ಆರಂಭವಾಗುವ ಆಳಸಮುದ್ರ ಮೀನುಗಾರಿಕೆ ಮೇ ತಿಂಗಳ ಅಂತ್ಯಕ್ಕೆ ಕೊನೆಗೊಳ್ಳುತ್ತದೆ. ಸರ್ಕಾರದ ಆದೇಶದ ಪ್ರಕಾರ ಜೂನ್ 1ರಿಂದ ಜುಲೈ 31ರ ತನಕ ಮೀನುಗಾರಿಕೆಗೆ ನಿಷೇಧ ಮಾಡಲಾಗಿದೆ. ಇನ್ನು ಕೊರೋನಾ ಲಾಕ್ಡೌನ್ನಿಂದಾಗಿ 1 ತಿಂಗಳಿಂದ ಸರಿಯಾಗಿ ಮೀನುಗಾರಿಕೆ ನಡೆದಿಲ್ಲ. 4-5 ತಿಂಗಳಿನಲ್ಲಿ ನಿರೀಕ್ಷೆಯಷ್ಟು ಮೀನುಗಾರಿಕೆ ನಡೆಯದಿರುವುದರಿಂದ ಬಹುತೇಕ ಬೋಟುಗಳು ಲಂಗರು ಹಾಕಿದ್ದವು. ಚಂಡಮಾರುತದ ಪ್ರಭಾವದಿಂದಾಗಿ ಕಡಲು ಕದಡಿರುವುದರಿಂದ ಮೀನುಗಾರಿಕಾ ಋತುವಿನ ಕೊನೆಯ ತಿಂಗಳಲ್ಲಾದರೂ ಆಶಾದಾಯಕ ಮೀನುಗಾರಿಕೆ ನಡೆಯಬಹುದೆಂಬ ಆಸೆ ಈಡೇರುವ ಲಕ್ಷಣ ಗೋಚರಿಸದಿರುವುದರಿಂದ ಮೀನುಗಾರರು ಉಪಾಯವಿಲ್ಲದೆ ಬೋಟುಗಳನ್ನು ದಡ ಸೇರಿಸುತ್ತಿದ್ದು ಸಂರಕ್ಷಿಸಿಡಲು ಸೂಕ್ತ ವ್ಯವಸ್ಥೆಗಳನ್ನು ಮಾಡುತ್ತಿದ್ದಾರೆ. ಶರಸಾಲ್ಯ, ವಿಕೋ ನ್ಯೂಸ್, ಮಂಗಳೂರು. ಈ ಸರ್ದ ಕೊರೋನಾ ಆದರೂ ಫಿಶಿಂಗ್ದ ಮೀನುಗಾರಿಕೆ ದಾಲ ಪ್ರಯೋಜನ ಆದಿపోతుండు. ಅದು ಕಡಲು ಮೀನಿಲ್ಲ ಇತ್ತುಜಿ ಅಟ್ಟನೆ ಅದು ಈ ಕೊರೋನಾದ ಒಂದು ಜನಕಲ್ನ ಮೀನುಗಾರರ ಸ್ಥಿತಿ ಬಹಳ ಚಿಂತಾಜನಕವಾದುಂಡು. ಅಂಚ ಆ ರೀತಿಯ ಸಹಾಯ ಎಲ್ಲ ಇತ್ತೆ ಮಾಡಲ್ಲ ಗೌರ್ಮೆಂಟ್ ಅದರ ಈ ಮೀನುಗಾರರಿಗೆ ಆ ರೀತಿಯ ಸಹಾಯ ಎಲ್ಲ ತೆಗೆದುಜಿ. ಪಕ್ಕ ಈ ಡೀಸೆಲ್ಗೆ ರೇಟ್ ಹೆಚ್ಚಿನ ಗಡಿಗೆ ದಾಲ ಒಂಜಿ ಈ 10,000 ರೂಪಾಯಿ ಫಿಶಿಂಗ್ ಅನ್ನುವಂತಿತ್ತು ನಾಡ ಐಟು ಒಂದು 5,000 ರೂಪಾಯಿ 6,000 ರೂಪಾಯಿ ಡೀಸೆಲ್ಗೆ ಬೋದು, 4,000 ರೂಪಾಯಿ ಜನಕಲಿಗೆ ಬೋದು. ಈ ಭಾರಿ ಮೀನುಗಾರಿಕೆ ಬಹಳ ಹಿಂದುಳಿದು ಹೋತು ನೆಗಲಿಗೆ ಮೀನೆಲ್ಲ ತಿಕ್ಕನೆಗೆ ಒಂಜಿ ಬಂಜಿನ ಅದು ಜನಗಲೇ ಬರಗಾಲ ಶುರುವಾತುಂಡು. ಅಂಚ ಅದಪ್ಪನಗ ಒಂದಕ್ಕೆ ಎಂಗಲೆಗ್ ಮಾತಾ ಮೀನುಗಾರಿಕೆ ಸಹಾಯ ತಿಕ್ಕೊಡು ಗೌರ್ಮೆಂಟ್ದ ಪರವಾದು ಒಂದು ವಿನಂತಿ ಮಾಡ್ತಂಡು.